ಜಗತ್ತು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಕೀರ್ತಿ ಸ್ವಾಮಿ ವಿವೇಕಾನಂದರದ್ದು. ಅವರ ಮತ್ತು ಗದಗದಲ್ಲಿ ಅತಿ ಎತ್ತರದ ಬಸವನ ಪ್ರತಿಮೆ ನಿರ್ಮಿಸಿದ ಬೆಂಗಳೂರಿನ ಶ್ರೀಧರಮೂರ್ತಿ ತಂಡ ಈ ಪ್ರತಿಮೆ ನಿರ್ಮಿಸಿದೆ. ಕಾಂಕ್ರೀಟ್ ಪ್ರತಿಮೆಗೆ ಗಾಳಿ ಮಳೆಯಿಂದ ರಕ್ಷಣೆ ನೀಡುವ ಉದ್ದೇಶಕ್ಕೆ ಲೋಹದ ಹೊದಿಕೆ ಹಾಕಲಾಗಿದ್ದು, ಸುಮಾರು 40 ಮಂದಿ ಶಿಲ್ಪಿಗಳು 6 ತಿಂಗಳುಗಳ ಕಾಲ ಶ್ರಮ ವಹಿಸಿ ಈ ಪ್ರತಿಮೆ ಸಿದ್ಧಪಡಿಸಿದ್ದಾರೆ. ಸ್ವಾಮಿ ವಿವೇಕಾನಂದರ ಮುಖದ ಮಂದಸ್ಮಿತ ಭಾವ ಮನಮೋಹಕವಾಗಿದೆ. ಒಟ್ಟಾರೆಯಾಗಿ ಕಡಲ ತಡಿಯ ಭಾರ್ಗವ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಊರು ಮತ್ತೊಮ್ಮೆ ವಿವೇಕಾನಂದರಿಂದ ಪ್ರಚಲಿತಕ್ಕೆ ಬರುತ್ತಿದೆ. ಪ್ರವಾಸೋದ್ಯಮದಲ್ಲಿ ಕೋಟ ಬೆಳೆಯುತ್ತಿರುವುದು ಸ್ಥಳೀಯರಿಗೆ ಸಂತಸ ತಂದಿದೆ.